ಸ್ನೇಹಿತರೆ, ಲಾಕ್ಡೌನ್ ಟೈಮ್ನಲ್ಲಿ ಯಾರು ಏನು ಮಾಡಿದ್ರು ಗೊತ್ತಿಲ್ಲ. ಆದರೆ ಟೀಮ್ ಇಂಡಿಯಾದ ಆಲ್ರೌಂಡರ್ ಪಿಂಚ್ ಹಿಟ್ಟರ್ ಹಾರ್ದಿಕ್ ಪಾಂಡ್ಯ ಮಾತ್ರ ಸಖತ್ತಾಗಿ ಆಲ್ರೌಂಡರ್ ಥರನೇ ಪಿಂಚ್ ಹಿಟ್ನಲ್ಲಿ ತಮ್ಮ ಸ್ಕೋರ್ ಮಾಡಿದ್ದಾರೆ. ಒಂದು ವಿಷಯದಲ್ಲಿ ಮಾತ್ರ ಕಿಂಗ್ ಕೊಹ್ಲಿಯನ್ನು ಹಿಂದಿಕ್ಕಿ ಭರ್ಜರಿ ಸ್ಕೋರ್ ಮಾಡಿದ್ದಾರೆ. 2 ವರ್ಷ ಮುಂಚೆ ಮದುವೆಯಾಗಿರುವ ಕ್ಯಾಪ್ಟನ್ ಕೊಹ್ಲಿ ಇನ್ನೂ ತಂದೆಯಾಗಿಲ್ಲ. ಆದರೆ ಇವರಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿರುವ, ಅದರಲ್ಲೂ ಇನ್ನೂ ಮದುವೆ ಆಗದೇ ಇರುವ ಹಾರ್ದಿಕ್ ಪಾಂಡ್ಯ ತಂದೆಯಾಗಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಲಾಕ್ಡೌನ್ ಮುಗಿಯುವ ಹೊತ್ತಿಗೆ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ಆದರೂ ಸಂತಸದ ಸುದ್ದಿ ನೀಡಿದ್ದಾರೆ. 2020 ಹೊಸ ವರ್ಷಾಚರಣೆ ವೇಳೆ ಮಾಡೆಲ್ ಹಾಗೂ ಬಾಲಿವುಡ್ ಆಲ್ಬಮ್ ಸಾಂಗ್ ಮತ್ತು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದ ನತಾಶಾ ಸ್ಟಾಂಕೋವಿಕ್ ಅವರೊಡನೆ ಹಾರ್ದಿಕ್ ಪಾಂಡ್ಯ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು. ಈ ಶುಭ ಸುದ್ದಿಯನ್ನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರೇ ಹರಿಬಿಟ್ಟಿದ್ದರು. ಹಾರ್ದಿಕ್ ಗೆಳತಿ ನತಾಶಾ ಕೂಡ ಹಾರ್ದಿಕ್ ಜೊತೆಗಿನ ಪ್ರತಿ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಎಲ್ಲರ ಗಮನ ಸೆಳೆಯುತ್ತಿದ್ದರು. ಈಗ ತಾವು ತಾಯಿಯಾಗುತ್ತಿರುವ ಸುದ್ದಿಯನ್ನು ಕೂಡ ಅವರೇ ಪೋಸ್ಟ್ ಮಾಡಿದ್ದು ಈ ಸುದ್ದಿಗೆ ಎಲ್ಲರೂ ಶುಭ ಹಾರೈಸುತ್ತಿದ್ದಾರೆ. ಹಾರ್ದಿಕ್ ಗರ್ಲ್ ಫ್ರೆಂಡ್ ನತಾಶಾ ಹಿಂದಿ ರ್ಯಾಪರ್ ಬಾದ್ಶಾ ಜೊತೆಗೆ DJ ವಾಲಾ ಬಾಬು ಎಂಬ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದರು. ಅನಂತರ ರಿಯಾಲಿಟಿ ಶೋಗಳಾದ ಬಿಗ್ ಬಾಸ್ ಹಾಗೂ ನಚ್ ಬಲಿಯೆಗಳಲ್ಲಿ ಭಾಗವಹಿಸಿದರು.